ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬಿಸಿ ರೋಡ್ನಿಂದ ಅಡ್ಡಹೊಳೆ ಹೆದ್ದಾರಿ ರಸ್ತೆ ಕಾಮಗಾರಿಯ ಅವ್ಯವಸ್ಥೆಯನ್ನು ವಿರೋಧಿಸಿ ಜನವರಿ 14ರಿಂದ 16ರ ತನಕ ನೆಲ್ಯಾಡಿಯಿಂದ ಬಿಸಿ ರೋಡ್ ತನಕ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ರಮಾನಾಥ್ ರೈ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳೂರು-ಬೆಂಗಳೂರು ಸಂಪರ್ಕಿಸುವ ಹೆದ್ದಾರಿ ರಸ್ತೆ ಸಂಪೂರ್ಣವಾಗಿ ಅವ್ಯವಸ್ಥೆಯಿಂದ ಕೂಡಿದ್ದು, ಈಗಾಗಲೇ ರಸ್ತೆ ಕಾಮಗಾರಿ ಕೂಡ ಅರ್ಧದಲ್ಲಿಯೇ ಸ್ಥಗಿತಗೊಂಡಿದೆ. ಜಿಲ್ಲೆಯ ಸಂಸದರು ಯಾವುದೇ ಅಭಿವೃದ್ಧಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳುತ್ತಿಲ್ಲ, ಸಂಸದರು ನಿಷ್ಕ್ರಿಯರಾಗಿದ್ದಾರೆ ಎಂದು ತರಾಟೆಗೆ ತೆಗೆದುಕೊಂಡರು. ಯುಪಿಎ ಸರ್ಕಾರ ಮಂಜೂರಾತಿ ಮಾಡಿರತಕ್ಕಂತ ಕೆಲಸವನ್ನ ಇವತ್ತು LNT ಕಂಪನಿ ಕೊಟ್ಟು ಭೂ ಸ್ವಾಧೀನ ಪ್ರಕ್ರಿಯೆ ರಾಜ್ಯ ಸರ್ಕಾರ ಹಣವನ್ನು ಒದಗಿಸತಕ್ಕಂತ ಕೆಲಸವನ್ನು ಮಾಡಿ ಇವತ್ತು ಕೆಲಸ ಅರ್ಧದಲ್ಲಿ ನಿಂತು ಹೋಗಿದೆ. ಏನವರ IL and FSಗೆ ಹಣಕಾಸಿನ ಕೊಡುವಂಥದ್ದು ನಿಂತಿದ್ದಾಗಿ ಈ ತರ ಆಗಿದೆ ಅಂತ ಹೇಳೋದು ನಮ್ಮ ಒಂದು ಮಾಹಿತಿ. ಆದ್ದರಿಂದ ಇದನ್ನು ತ್ವರಿತವಾಗಿ ಪ್ರಾರಂಭ ಮಾಡಬೇಕು. ಸರ್ಕಾರಕ್ಕೆ ಕಣ್ಣು ತೆರೆಯತಕ್ಕಂಥ ಕೆಲಸ ಮಾಡುವಂತ ಕೆಲಸವನ್ನ ಅದಕ್ಕೆ ಒಂದು ತೀವ್ರ ಹೋರಾಟ ಮಾಡತಕ್ಕಂಥ ದೃಷ್ಟಿಯಲ್ಲಿ ನಾವು ಪಾದಯಾತ್ರೆಯನ್ನ ಹಮ್ಮಿಕೊಳ್ತಾ ಇದ್ದೇವೆ. ತಮ್ಮ ಗಮನಕ್ಕೆ ನಾನು ತರತಕ್ಕಂಥದ್ದು ಸಂಪಾಜೆಯಿಂದ ಮಾನಿ ತನಕ ಒಂದು ಪಾದಯಾತ್ರೆಯನ್ನು ಮಾಡಿದ್ದೇವೆ. ಆದರೆ ರಾಜ್ಯ ಸರ್ಕಾರ ಬದಲಾದ ಮೇಲೆ ಆ ರಸ್ತೆಗಳು ಕೂಡ ಆಯ್ತು ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕೆ ತರಲಿ. ಬಹುಶಃ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಪರ ಚಿಂತನೆ ಮಾಡತಕ್ಕಂತ ಒಂದು ಸರ್ಕಾರ ಅಂತ ಹೇಳುವಂಥದ್ದನ್ನು ಇವತ್ತು ಕೇಂದ್ರ ಸರ್ಕಾರ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಬ್ಯಾಂಕ್ ಆಗಿರುವ ವಿಜಯ ಬ್ಯಾಂಕ್ ಅನ್ನು ವಿಲೀನಗೊಳಿಸಿ ಬ್ಯಾಂಕ್ ಆಫ್ ಬರೋಡಾದ ಬ್ಯಾಂಕ್ ಎಂಬ ಬೋರ್ಡ್ ಬರುವ ದಿನ ಜಿಲ್ಲೆಯ ಪಾಲಿಗೆ ಕರಾಳ ದಿನವಾಗಲಿದೆ ಎಂದು ಮಾಜಿ ಸಚಿವ ಬಿ ರಮಾನಾಥ್ ರೈ ಹೇಳಿದರು. ವಿಜಯ ಬ್ಯಾಂಕ್ ಪ್ರತಿಷ್ಠಿತ ಬ್ಯಾಂಕ್ ಅದನ್ನ ಮರ್ಜ್ ಮಾಡಿ ಆ ಬೋರ್ಡ್ ಬ್ಯಾಂಕ್ ಆಫ್ ಬರೋಡಾ ಅನ್ನುವಂಥ ಬೋರ್ಡ್ ಬರ್ತದೆ, ಅದನ್ನು ನಾವು ಸಹಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಖಂಡಿತ ಆ ಬೋರ್ಡ್ ಬಂದಾಗ ಈ ಜಿಲ್ಲೆ ಕರಾಳ ದಿನ, ಈ ಜಿಲ್ಲೆಯ ಮಟ್ಟಿಗೆ ಅದೊಂದು ಕರಾಳ ದಿನ ಅಂತ ಇರ್ತಕ್ಕಂಥ ಮಾತನ್ನು ಹೇಳಿ ಸುಂದರಾಮ್ ಶೆಟ್ಟರ್ ಅವರ ಆಶೋತ್ತರದ ಕನಸಿನ ಒಂದು ಬ್ಯಾಂಕ್ ಅದನ್ನ ಮರ್ಜ್ ಮಾಡತಕ್ಕಂಥ ತೀರ್ಮಾನ ಆಗಿದೆ. ನಾವು ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ದೇವೆ. ಈ ತರ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ